ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ಒಂದು ಸೂಪರ್ ಆಗಿರುವಂತಹ ರೆಸಿಪಿನ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಮೆದುವಾಗಿರುವ ಒಬ್ಬಟ್ಟನ್ನು ಅಥವಾ ಹೋಳಿಗೆಯನ್ನು ಪರ್ಫೆಕ್ಟ್ ಆಗಿ ತುಂಬಾ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಈಸಿ ರೆಸಿಪಿನ ಇಲ್ಲಿ ತನಕ ನಿಮಗೆ ಯಾರು ಹೇಳಿರಲ್ಲ. ಅದರ ಜೊತೆಗೆ ಕೆಲವೊಂದು ಪರ್ಫೆಕ್ಟಾಗಿ ಹೋಳಿಗೆ ಮಾಡಲಿಕ್ಕೆ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ನೋಡಿ ಒಂದ್ಸರಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಅದೇ ಥರ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಮೆದುವಾಗಿರುವ ಹೋಳಿಗೆ ಮಾಡಲಿಕ್ಕೆ ಮೊದಲ ಟಿಪ್ಸ್ ಏನು ಅಂತಂದರೆ, ನಾವು ಒಬ್ಬಟ್ಟು ಹಿಟ್ಟು ಅಥವಾ ಕನಕವನ್ನು 2 ರಿಂದ 4 ಗಂಟೆ ಮುಂಚೆನೇ, ಹೋಳಿಗೆ ಮಾಡೋಕ್ಕಿಂತ ಮುಂಚೆನೇ ಕಲಸಿಡಬೇಕು. ಒಬ್ಬಟ್ಟು ಹಿಟ್ಟು ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟು, ಅದಾದ ನಂತರ 1/4 ಕಪ್ಪಷ್ಟು ಚಿರೋಟಿ ರವೆ ಹಾಕೊತಾ ಇದ್ದೀನಿ. ಚಿರೋಟಿ ರವೆ ಹಾಕಿದರೆ ಒಬ್ಬಟ್ಟು ತುಂಬಾ ಮೆದುವಾಗಿ ಬರುತ್ತೆ. ಕಲರಿಗೆ ಬೇಕಾದರೆ ಒಂದು ಸ್ವಲ್ಪ ಅರಿಶಿನ ಹಾಕೋಬಹುದು, ಇದು ನಿಮ್ಮ ಚಾಯ್ಸ್. ಅದಾದ ನಂತರ ಸ್ವಲ್ಪ ಉಪ್ಪು ಹಾಕೋಬಹುದು. ಉಪ್ಪು ಕೆಲವರು ಹಾಕಲ್ಲ, ಇದು ಕೂಡ ನಿಮ್ಮ ಚಾಯ್ಸ್. ಮೊದಲು ಇಷ್ಟನ್ನು ಹಾಕಿ ಕೈಯಲ್ಲಿ ಒಂದ್ಸರಿ ಕಲಿಸ್ಕೊಳ್ಳಿ. ಅದಾದ ನಂತರ ಇವಾಗ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಒಂದೇ ಸರಿ ನೀರನ್ನು ಹಾಕಿ ಕಲಿಸ್ಕೋಬಾರ್ದು, ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೋಬೇಕಾಗುತ್ತೆ. ನಮಗೆ 1.5 ಕಪ್ ಹಿಟ್ಟು ಕಳಿಸ್ಲಿಕ್ಕೆ ಒಂದು ಅರ್ಧ ಕಪ್ಗಿಂತ ಕಮ್ಮಿಯೇ ನೀರು ಬೇಕಾಗುತ್ತೆ, ಜಾಸ್ತಿ ನೀರು ಬೇಕಾಗಲ್ಲ. ಮೊದಲು ಹಿಟ್ಟನ್ನು ಕಲಿಸುವಾಗ ಕೈಯಲ್ಲಿ ಅಂಟೋ ಥರ ಇರಬೇಕು. ಅದಾದ ನಂತರ ನಾವು ಅಡುಗೆ ಎಣ್ಣೆ ಹಾಕಿ ಅದನ್ನ ಕಲಿಸ್ಕೊಂಡಾಗ ಕೈಯಿಂದ ಬಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ಥರ ಕೈಗೆ ಅಂಟೋ ಥರ ನೀರು ಹಾಕಿ ಫಸ್ಟ್ ಕಳಿಸಿ. ಅದಾದ ನಂತರ ಇವಾಗ ಒಂದು ಸ್ವಲ್ಪನೇ ಫಸ್ಟ್ 1 ರಿಂದ 2 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅಡುಗೆ ಎಣ್ಣೆ ಸ್ವಲ್ಪನೇ ಹಾಕಿ ಕಲಿಸ್ಕೋಬಹುದು. ಕಂಪ್ಲೀಟಾಗಿ ಹಿಟ್ಟು ಕೈಯಿಂದ ಬಿಟ್ಟು ಸಾಫ್ಟಾಗಿ ಬರೋ ತನಕ ನಾವು ಅಡುಗೆ ಎಣ್ಣೆನ ಹಾಕೋಬಹುದು. 1 ಕಪ್ ಹಿಟ್ಟು ಕಳಿಸಲಿಕ್ಕೆ ನಮಗೆ ಒಂದು 5 ರಿಂದ 6 ಸ್ಪೂನಷ್ಟು ಅಡುಗೆ ಎಣ್ಣೆ ಬೇಕಾಗ್ಬೋದು. ಚೆನ್ನಾಗಿ ನಾದ್ಬಿಟ್ಟು ಅಡುಗೆ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಹಿಟ್ಟನ್ನು ತುಂಬ ಮೆದುವಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಮೆದುವಾಗಿರಬೇಕು, ಈ ಥರ ಸಾಫ್ಟ್ ಬರಬೇಕು. ನೀವು ಇದರ ಟಿಪ್ಸ್ ಏನು ಅಂತಂದರೆ, ನೀವು ಕೈಯಿಂದ ಹಿಟ್ಟನ್ನು ಈ ಥರ ಎಳೆಯುವಾಗ ರಬ್ಬರ್ ಥರ ಬರಬೇಕು. ಆವಾಗಲೇ ನಮಗೆ ಹೋಳಿಗೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಅಟ್ಲೀಸ್ಟ್ 8 ರಿಂದ 10 ನಿಮಿಷ ಆದರೂ ಹಿಟ್ಟನ್ನು ನಾದ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಆವಾಗಲೇ ಇಷ್ಟು ಸಾಫ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಗೋದು. ಅದಾದ ನಂತರ ಇದನ್ನ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು 2 ಸ್ಪೂನು ಎಣ್ಣೆನ ಮೇಲ್ಗಡೆಯಿಂದ ಹಾಕಿ, 2 ಅಥವಾ 1 ಸ್ಪೂನ್ ಎಣ್ಣೆ ಸಾಕು, ಮೇಲ್ಗಡೆಯಿಂದ ಹಾಕಿ ಮುಚ್ಚಿಟ್ಟು 2 ಗಂಟೆ ಬಿಡಬೇಕಾಗುತ್ತೆ. ಹೋಳಿಗೆ ಹಿಟ್ಟು ರೆಡಿಯಾಗಿದ್ದಾಯಿತು. ಇವಾಗ ನಾವು ಹೂರಣನ ರೆಡಿ ಮಾಡ್ಕೊಳ್ಳೋಣ. ಹೂರಣ ಮಾಡ್ಕೊಳ್ಳೋಕ್ಕೆ ನಾನು 1 ಕಪ್ಪಷ್ಟು ಕಡಲೆಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಕುಕ್ಕರಲ್ಲಿ ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ ಕಡಲೆಬೇಳೆಗಿಂತ ಸ್ವಲ್ಪ ಜಾಸ್ತಿನೇ ನೀರಿರಬೇಕು. 2 ವಿಷಲ್ ನೀವು ಕುಕ್ಕರಲ್ಲಿ ಹಾಕಿದರೆ ಚೆನ್ನಾಗಿ ಕಡಲೆಬೇಳೆ ಬೇಯುತ್ತೆ. ಪಾತ್ರೆಯಲ್ಲಿ ನೀವು ಬೇಯಲಿಕ್ಕಿಟ್ರೆ ಅಷ್ಟು ಚೆನ್ನಾಗಿ ಬೇಯಲ್ಲ ಮತ್ತು ಗ್ಯಾಸ್ ವೇಸ್ಟ್ ಆಗುತ್ತೆ. 2 ವಿಷಲ್ ಆಗಿ ತಣ್ಣಗಾದ ನಂತರ ನೀವು ತೆಗೆದ್ಬಿಟ್ಟು ನೋಡಿ, ಕೈಯಲ್ಲಿ ಪ್ರೆಸ್ ಮಾಡಿದಾಗ ಈ ಥರ ಮೆದುವಾಗಿ ಬರಬೇಕು. ನೆನ್ಪಿಟ್ಕೊಳ್ಳಿ, ಕಡಲೆಬೇಳೆ ತುಂಬಾ ಬೆಂದಿರಬಾರ್ದು, ತುಂಬಾ ಹಸಿ ಕೂಡ ಇರಬಾರ್ದು. ಅದಾದ ನಂತರ ಇದನ್ನ ನಾವು ಡ್ರೈನ್ ಮಾಡಿಬಿಟ್ಟು ತಣ್ಣಗಾಗ್ಲಿಕ್ಕೆ ಇಡೋಣ ಕಡಲೆಬೇಳೆನ. ಆಮೇಲೆ ನಾವು ಬೆಲ್ಲದ ಪಾಕ ರೆಡಿ ಮಾಡಿಕೊಂಡು ಹೂರಣನ ರೆಡಿ ಮಾಡ್ಕೋಬೇಕು. ಬೆಲ್ಲನ ನೀರು ಮಾಡಲಿಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು, ಮೀಡಿಯಂ ಫ್ಲೇಮಲ್ಲಿ ಪಾತ್ರೆ ಇಟ್ಟು 1 ಕಪ್ಪಷ್ಟು ಬೆಲ್ಲನ ಹಾಕೊತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, 1 ಕಪ್ಪಷ್ಟು ಕಡಲೆಬೇಳೆಗೆ 1 ಕಪ್ಪಷ್ಟು ಬೆಲ್ಲನ ಹಾಕೋಬಹುದು. ಅದನ್ನ ಸ್ವಲ್ಪ ನೀರು ಮಾಡ್ಕೊಂಡಾದ ನಂತರ ಅದಕ್ಕೆ ತಣ್ಣಗಾಗಿರುವಂತಹ ಬೆಂದಿರುವಂತಹ ಕಡಲೆಬೇಳೆನ ಹಾಕೊಳ್ಳಿ. ಅದಾದ ನಂತರ ನಾನು ಏಲಕ್ಕಿ ಪುಡಿ ಗುದ್ದಿ ಹಾಕೊತಾ ಇದ್ದೀನಿ. ಒಂದು 4 ರಿಂದ 5 ಏಲಕ್ಕಿನ ಗುದ್ದಿ ಹಾಕೊತಾ ಇದ್ದೀನಿ ಪುಡಿ ಮಾಡಿ. ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿನ ಹಾಕೊತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ನಾವು ಹುರ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಈ ಪಾತ್ರೆಯಲ್ಲಿ ಒಂದು ಚೂರು ನೀರಿನ ಪಸೆ ಇರಬಾರ್ದು. ಹೂರಣ ಮಾಡಬೇಕಿದ್ರೆ, ನಾವು ಒಬ್ಬಟ್ಟನ್ನು ತುಂಬ ದಿನ ಇಡಬೇಕಿದ್ರೆ ಪಾತ್ರೆಯಲ್ಲಿ ನೀರು ಇರಬಾರ್ದು ಮತ್ತು ಹಸಿ ಇರಬಾರ್ದು. ಇವಾಗ ಇದನ್ನೊಂದು ಸ್ವಲ್ಪ 3 ರಿಂದ 4 ನಿಮಿಷ ನಾವು ಹುರಿದುಕೊಂಡಾದ ನಂತರ ಅದನ್ನ ತಣ್ಣಗಾಗಲಿಕ್ಕೆ ಬಿಡ್ಬೋದು. ತಣ್ಣಗಾದ ನಂತರ ನಾವು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಹೂರಣನ ರೆಡಿ ಮಾಡ್ಕೋಬೇಕು. ಗ್ರೈಂಡ್ ಮಾಡುವಾಗ ಕೂಡ ಅಷ್ಟೇ, ನೀವು ಮಿಕ್ಸಿಲಿ ಒಂದು ಚೂರು ನೀರಿನ ಪಸೆ ಇರಬಾರ್ದು. ಮತ್ತು ನಾವು ನೀರು ಹಾಕಲಿಕ್ಕೆಲ್ಲ ಡೈರೆಕ್ಟಾಗಿ ಕಡಲೆಬೇಳೆ ಬೆಲ್ಲ ಹಾಕಿರೋ ಪಾಕದನ್ನ
ಹಾಗೆ ಹಾಕಿ ಗ್ರೈಂಡ್ ಮಾಡೋದು. ನಿಮಗೆ ಗ್ರೈಂಡ್ ಮಾಡಿದ ನಂತರ ನೋಡಿ ಅದರಲ್ಲಿ ಕಡಲೆಬೇಳೆದು ಬೀಜ ಟೈಪ್ ಒಂದು ಚೂರು ಇರಬಾರ್ದು, ತುಂಬಾ ಸಾಫ್ಟಾಗಿ ಗ್ರೈಂಡ್ ಆಗಿರಬೇಕು. ಮತ್ತು ನೀವು ಕೈಲಿ ಒಂದ್ಸರಿ ಅದನ್ನ ಉಂಡೆ ಮಾಡಿದರೆ ಗೊತ್ತಾಗುತ್ತೆ ಹೂರಣ ಕರೆಕ್ಟಾಗಿ ಬಂದಿದೆ ಅಂತ. ನೋಡಿ ಇದಕ್ಕೆ ನಾನು ಎಣ್ಣೆನೂ ಹಾಕಿಲ್ಲ, ಏನೂ ಹಾಕಿಲ್ಲ, ಡೈರೆಕ್ಟಾಗಿ ಹೂರಣನ ಉಂಡೆ ಮಾಡ್ಕೊತಾ ಇದ್ದೀನಿ. ಪರ್ಫೆಕ್ಟಾಗಿ ಉಂಡೆ ರೆಡಿ ಆಗ್ತಾ ಇದೆ. ಇವಾಗ ಹೂರಣ ರೆಡಿಯಾಗಿದೆ, ಹಿಟ್ಟು ಕೂಡ ರೆಡಿಯಾಗಿದೆ. ಇದನ್ನ ನಾನು ಕಲಸಿಟ್ಬಿಟ್ಟು 3 ರಿಂದ 4 ಗಂಟೆ ಆಗಿದೆ. ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಈ ಹಿಟ್ಟು ಬಂದಿದೆ ಅಂತ. ಇವಾಗ ನೀವು ಹೂರಣದ ಉಂಡೆ ಎಷ್ಟು ದೊಡ್ಡದು ಮಾಡಿದಿರೋ ಅಷ್ಟೇ ದೊಡ್ಡದಾಗಿರುವಂತಹ ಹಿಟ್ಟಿನ ಉಂಡೆನ ತಗೊಂಡು ನಾವು ಒಬ್ಬಟ್ಟನ್ನು ಮಾಡಬೇಕಾಗುತ್ತೆ. ಹಿಟ್ಟಿನ ಉಂಡೆನ ತಗೊಂಡು ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಕೊಂಡು ನಾವು ಮಿಡ್ಲಲ್ಲಿ ಜಾಗ ಮಾಡಿಬಿಟ್ಟು ಅಲ್ಲಿ ಹೂರಣನ ಇಟ್ಬಿಟ್ಟು ಈ ಥರ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಹಿಟ್ಟು ನಿಮಗೆ ಕರೆಕ್ಟಾಗಿ ನಾದಿ ಚೆನ್ನಾಗಿ ಬಂದಿದ್ರೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಹೋಳಿಗೆ ಮಾಡಲಿಕ್ಕಾಗುತ್ತೆ ಅಂತ. ನಿಮಗೆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಈ ಥರ ರಿಮೂವ್ ಮಾಡಿಬಿಟ್ಟು ಉಂಡೆ ಕಟ್ಬಿಟ್ಟು ಅದಾದ ನಂತರ ಕೈಯಲ್ಲಿ ಜಸ್ಟ್ ಈ ಥರ ಪ್ರೆಸ್ ಮಾಡಿದರೆ ಸಾಕು. 2 ಕಡೆಗೂ ನಾನು ಒಂದು ಸ್ವಲ್ಪ ತುಪ್ಪನ ಹಾಕೊತಾ ಇದ್ದೀನಿ. ನಾನೇನು ಲಟ್ಟಣಿಗೆಯಲ್ಲಿ ಲಾಟಿಸ್ತಿಲ್ಲ, ಜಸ್ಟ್ ಹಾಗೆಯೇ ಕೈಯಲ್ಲೇ ನಾನು ಒತ್ಬಿಟ್ಟು ಹೋಳಿಗೆನ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಅಂದರೆ ಹಿಟ್ಟು ಮತ್ತು ಹೂರಣ ಪರ್ಫೆಕ್ಟಾಗಿ ಬಂದಿದ್ರೆ ನಿಮಗೆ ಲಟ್ಟಣಿಗೆ ಬೇಡ, ಏನು ಬೇಡ, ಜಸ್ಟ್ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದರೆ ಸಾಕು. ಸೂಪರ್ವಾಗಿರುವಂತಹ ಮೆದುವಾಗಿರುವಂತಹ ಹೋಳಿಗೆನ ಒಂದು ಚೂರು ಪ್ರಾಬ್ಲಮ್ ಇಲ್ಲದೆ ಮಾಡ್ಬೋದು. ನೋಡಿ ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೋಳಿಗೆ ರೆಡಿ ಆಗ್ತಾ ಇದೆ ಅಂತ. ಕೈಯಲ್ಲಿ ಈ ಥರ ಒತ್ಬಿಟ್ಟು ಮಾಡಿರೋದು ನಾನು. ಸೂಪರ್ವಾಗಿ ಒಂದು ಚೂರು ಎಲ್ಲೂ ಕ್ರ್ಯಾಕ್ ಆಗಿಲ್ಲ, ಒಂದು ಚೂರು ಹೂರಣ ಹೊರಗಡೆ ಬಂದಿಲ್ಲ, ಪರ್ಫೆಕ್ಟಾಗಿ ಹೋಳಿಗೆ ರೆಡಿ ಆಗಿದೆ. ಎಲ್ಲದನ್ನು ಈ ಥರ ಮಾಡಿಕೊಂಡು ನಾವಿವಾಗ ಹೋಳಿಗೆನ ಕಾಯಿಸ್ಕೋಬೋದು. ಹೋಳಿಗೆನ ಕಾಯಿಸ್ಲಿಕ್ಕೆ ಕೂಡ ಅಷ್ಟೇ ಉರಿನ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ತವನ ಇಟ್ಕೊಳ್ಳಿ. ಅದಾದ ನಂತರ ಬೇಕಾದರೆ ತುಪ್ಪನ ಸವರ್ಕೊಂಡು ಅಥವಾ ಎಣ್ಣೆನ ಸವರ್ಕೊಂಡು ಹೋಳಿಗೆನ ಅಥವಾ ಒಬ್ಬಟ್ಟನ್ನು ಕಾಯಿಸ್ಬೋದು. ತುಪ್ಪನ ಹಾಕಿದರೆ ಆ ಪರಿಮಳ ಇರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀಟಾಗಿ ಕಾವಲಿಕ್ಕಾದ ನಂತರ ಹೋಳಿಗೆನ ಹಾಕಿಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಆ ಕಡೆ ಸವರ್ಬಿಟ್ಟು ಜಸ್ಟ್ 1 ಮಿನಿಟಲ್ಲಿ 1 ಮಿನಿಟು ಬೇಕಾಗಿಲ್ಲ, 30 ಸೆಕೆಂಡ್ ನೀವು 2 ಸೈಡ್ ಕಾಯಿಸಿದರೆ ಸೂಪರ್ವಾಗಿರುವಂತಹ ಒಬ್ಬಟ್ಟು ಹೋಳಿಗೆ ರೆಡಿಯಾಗುತ್ತೆ. ನೋಡಿದ್ರಲ್ಲ, ಇಷ್ಟೇ ಇರೋದು. ತುಂಬಾ ಸುಲಭ ಇತ್ತಲ್ಲ ಈ ರೆಸಿಪಿ. ನನ್ನ ಈ ಸ್ಟೆಪ್ಸ್, ನಾನು ಹೇಳಿರುವಂಥ ಟಿಪ್ಸ್ ಟ್ರಿಕ್ಸನ್ನು ಫಾಲೋ ಮಾಡಿದರೆ ತುಂಬಾ ಸುಲಭವಾಗಿ ಮೆದುವಾಗಿರುವಂತಹ ಪರ್ಫೆಕ್ಟ್ ಆಗಿರುವಂತಹ ಹೋಳಿಗೆನ ಯಾರು ಬೇಕಾದರೂ ದಿನ ಬೇಕಾದರೂ ಮಾಡಿ ತಿನ್ಬೋದು. ಅಷ್ಟು ಸುಲಭ ಇದೆ, ಅಷ್ಟು ಚೆನ್ನಾಗಿರುತ್ತೆ ಈ ಹೋಳಿಗೆ. ನಿಮಗೆ ಅಂಗಡಿಯಲ್ಲಿ ಸಿಗೋ ಹೋಳಿಗೆಗಿಂತನೂ ಇದು ಸೂಪರ್ವಾಗಿರುತ್ತೆ. ಒಂದ್ಸರಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿಲ್ಲಲ್ಲಿ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.